ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಅಗರ್ಭ ಶ್ರೀಮಂತ ವ್ಯಕ್ತಿಗಳಿದ್ದಾರೆ. ಶ್ರೀಮಂತರಲ್ಲೂ ಒಳ್ಳೆಯ ಶ್ರೀಮಂತ ವ್ಯಕ್ತಿಗಳು ಮತ್ತು ಕೆಟ್ಟ ಶ್ರೀಮಂತ ವ್ಯಕ್ತಿಗಳು ಇರುತ್ತಾರೆ. ಈ ಕೆಟ್ಟ ಶ್ರೀಮಂತ ವ್ಯಕ್ತಿಗಳು ಹೇಗೆಂದರೆ ಇಡೀ ದೇಶವೇ ನನ್ನದು ಅನ್ನುವ ಹಾಗೆ ಅಹಂಕಾರದಿಂದ ಮೆರೆಯುತ್ತಾರೆ. ಪ್ರತಿಯೊಂದನ್ನು ಹಣದಿಂದಲೇ ಅಳೆಯುತ್ತಾರೆ. ಇಂತಹ ವ್ಯಕ್ತಿಗಳು ಯಾರಿಗೂ ಸಹಾಯ ಮಾಡುವುದಿಲ್ಲ. ಯಾರನ್ನು ಇವರ ಸರಿಸಮಕ್ಕೆ ಬೆಳೆಸಲು ಇಷ್ಟಪಡುವುದಿಲ್ಲ. ಬೆಳೆದರೆ ಯಾವ ಸ್ಥಳದಲ್ಲಿ ಈ ವ್ಯಕ್ತಿಗಳಿಗಿಂತ ಇನ್ನೊಬ್ಬ ವ್ಯಕ್ತಿ ಬೆಳೆಯುತ್ತಾನೋ ಅದೇ ಸ್ಥಳದಲ್ಲಿ ತುಳಿಯಲು ಪ್ರಯತ್ನಿಸುತ್ತಾರೆ. ಇಂತಹ ವ್ಯಕ್ತಿಗಳು ಮನುಷ್ಯತ್ವ ಇಲ್ಲದೆ ಮೃಗಗಳಂತೆ ಈ ವ್ಯಕ್ತಿಗಳಿಗಿಂತ ಕೆಳಮಟ್ಟದ ವ್ಯಕ್ತಿಗಳ ಜೊತೆ ವರ್ತಿಸುತ್ತಾರೆ. ಬಡ ವ್ಯಕ್ತಿಗಳೆಂದರೆ ಪ್ರಾಣಿಗಿಂತಲೂ ಕೀಳಾಗಿ ನೋಡುತ್ತಾರೆ. ಇಂತಹ ವ್ಯಕ್ತಿಗಳಿಗೆ ತಾನು ಮತ್ತು ತನ್ನ ಕುಟುಂಬದವರ ಯೋಗಕ್ಷೇಮ ಮಾತ್ರ ಮುಖ್ಯವಾಗಿರುತ್ತದೆ. ಆದ್ದರಿಂದ ತನ್ನ ಕುಟುಂಬ ಸಂತೋಷ ಮತ್ತು ನೆಮ್ಮದಿಯಿಂದ ಇರಬೇಕೆಂದರೆ ಇಂತಹ ವ್ಯಕ್ತಿಗಳು ಯಾರನ್ನು ಬೇಕಾದರೂ ತುಳಿದು ಸಾಯಿಸಿ ಆ ವ್ಯಕ್ತಿಗಳ ಮೇಲೆ ಸಮಾಧಿ ಕಟ್ಟಿ ಜೀವನ ಮಾಡುತ್ತಾರೆ. ಆದರೆ ಶ್ರೀಮಂತ ವ್ಯಕ್ತಿಗಳಲ್ಲೂ ಕೆಲವರು ಒಳ್ಳೆಯ ಶ್ರೀಮಂತ ವ್ಯಕ್ತಿಗಳಿದ್ದಾರೆ. ಇಂತಹ ವ್ಯಕ್ತಿಗಳು ಎಷ್ಟೇ ಶ್ರೀಮಂತ ವ್ಯಕ್ತಿಯಾದರೂ ಬಡ ವ್ಯಕ್ತಿಗಳಂತೆ ಇರುತ್ತಾರೆ. ಇಂತಹ ವ್ಯಕ್ತಿಯ ಗುಣಗಳು ಹೇಗೆಂದರೆ ಇಂತಹ ವ್ಯಕ್ತಿಗಳು ಹಣಕ್ಕೆ ಬೆಲೆ ಕೊಡುವುದಿಲ್ಲ, ಗುಣಕ್ಕೆ ಮಾತ್ರ ಬೆಲೆ ಕೊಡುತ್ತಾರೆ. ಮನುಷ್ಯತ್ವದಿಂದ ವರ್ತಿಸುತ್ತಾರೆ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುತ್ತಾರೆ, ದಾನ ಧರ್ಮ ಮಾಡುತ್ತಾರೆ. ಬೇರೆಯವರ ಜೊತೆ ಜಗಳ ಮಾಡುವುದಿಲ್ಲ, ಕೆಟ್ಟ ಪದಗಳನ್ನು ಬಳಸುವುದಿಲ್ಲ, ಶ್ರೀಮಂತ ವ್ಯಕ್ತಿ ಎಂದು ಮೆರೆಯುವುದಿಲ್ಲ. ಇಂತಹ ವ್ಯಕ್ತಿಗಳನ್ನು ಜನಗಳೇ ಗುರುತಿಸುತ್ತಾರೆ. ತಾನು ಬೆಳೆದು ತನ್ನವರನ್ನು ಬೆಳೆಸುವಂತಹ ಗುಣಗಳನ್ನು ಹೊಂದಿರುತ್ತಾರೆ. ಬೇರೆಯವರನ್ನು ತುಳಿದು ತಾನು ಮಾತ್ರ ಚೆನ್ನಾಗಿರಬೇಕು ಎಂದು ಇಂತಹ ವ್ಯಕ್ತಿಗಳು ಕನಸಿನಲ್ಲೂ ಕಾಣಲು ಇಷ್ಟಪಡುವುದಿಲ್ಲ. ಇಂತಹ ವ್ಯಕ್ತಿಗಳ ಮನಸ್ಸಿನಲ್ಲಿ ಬರುವುದೇನೆಂದರೆ ಇರುವುದು ಒಂದೇ ಜೀವನ, ಇರುವಷ್ಟು ದಿನ ಎಲ್ಲರ ಜೊತೆಯಲ್ಲೂ ಸಂತೋಷವಾಗಿರಬೇಕು ಅಂದುಕೊಳ್ಳುತ್ತಾರೆ. ಆದ್ದರಿಂದ ಯಾರಿಗೂ ಮೋಸ, ಅನ್ಯಾಯ, ವಂಚನೆ, ನಂಬಿಕೆ ದ್ರೋಹ ಮಾಡದೆ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇಂತಹ ವ್ಯಕ್ತಿಗಳು ನಮ್ಮ ನಾಡಿನಲ್ಲಿ, ದೇಶದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇಂತಹ ವ್ಯಕ್ತಿಗಳು ಸಾಕಷ್ಟು ಜನಗಳಿಗೆ ಯಾರಿಗೂ ಗೊತ್ತಿಲ್ಲದಂತೆ ಸಹಾಯ ಮಾಡುತ್ತಾರೆ. ಇಂತಹ ವ್ಯಕ್ತಿಗಳಿಂದ ಅನಾಥಾಶ್ರಮಗಳಿಗೆ, ದೇವಸ್ಥಾನಗಳಿಗೆ, ಬಡವರುಗಳಿಗೆ ಎದುರುಗಡೆ ಬಂದು ಸಹಾಯ ಮಾಡಲು ಆಗದಿದ್ದರೂ ಆನ್ಲೈನ್ ಮುಖಾಂತರ ಪ್ರತಿಯೊಂದನ್ನು ಆರ್ಡರ್ ಮಾಡಿ ಕಳುಹಿಸಿಕೊಡುವಂತಹ ಸಾಕಷ್ಟು ಒಳ್ಳೆಯ ಶ್ರೀಮಂತ ವ್ಯಕ್ತಿಗಳಿದ್ದಾರೆ. ಇಂತಹ ವ್ಯಕ್ತಿಗಳನ್ನು ದೇವರೇ ಸೃಷ್ಟಿ ಮಾಡಿ ಈ ಭೂಮಿ ಮೇಲೆ ಕಳಿಸಿರುತ್ತಾನೆ. ಇಂಥವರ ಸಹಾಯವನ್ನು ಕೆಲವರು ಗುರುತಿಸಿ ಆ ವ್ಯಕ್ತಿಗಳ ಹೆಸರನ್ನು ಈ ಸಮಾಜದ ಮುಂದೆ ಪಬ್ಲಿಕ್ ಮಾಡ್ತಾರೆ. ಇನ್ನು ಕೆಲವರು ಸಹಾಯ ಮಾಡಿಸಿಕೊಂಡು ಇಂತಹ ವ್ಯಕ್ತಿಗಳನ್ನು ಪಬ್ಲಿಕ್ ಮಾಡದೆ ಮರೆಯುವಂಥವರು ಸಾಕಷ್ಟು ಜನ ಇದ್ದಾರೆ. ಇಂತಹ ಒಳ್ಳೆಯ ವ್ಯಕ್ತಿಗಳು ಬೇರೆಯವರು ನೋಡಲಿ ಎಂದು ಸಹಾಯ ಮಾಡುವುದಿಲ್ಲ, ದೇವರು ಮೆಚ್ಚುವಂತೆ ಸಹಾಯ ಮಾಡುತ್ತಾರೆ. ಇಂತಹ ವ್ಯಕ್ತಿಗಳು ಇವರು ಇನ್ನೊಬ್ಬರ ಹತ್ತಿರ 100 ರೂಪಾಯಿ ಕೂಡ ಅನ್ಯಾಯವಾಗಿ ತೆಗೆದುಕೊಳ್ಳುವುದಿಲ್ಲ. ಇಂತಹ ಒಳ್ಳೆಯ ವ್ಯಕ್ತಿಗಳಿಗೆ ಕರ್ಮದ ಮೇಲೆ ತುಂಬ ನಂಬಿಕೆ ಇಟ್ಟುಕೊಂಡಿರುತ್ತಾರೆ, ಧರ್ಮದ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಟುಕೊಂಡಿರುತ್ತಾರೆ. ಇಂತಹ ವ್ಯಕ್ತಿಗಳು ಪ್ರತಿಯೊಂದರಲ್ಲೂ ನ್ಯಾಯವಾಗಿಯೇ ಬದುಕುತ್ತಾರೆ. ಆದ್ದರಿಂದ ದೇವರು ಇಂಥವರಿಗೆ ಕೊಟ್ಟಿದ್ದಕ್ಕಿಂತ ಇನ್ನಷ್ಟು ಹೆಚ್ಚು ಕೊಟ್ಟು ಸುಖ ಸಂತೋಷ ನೆಮ್ಮದಿಯಿಂದ ಇರಿ ಎಂದು ಶಾಶ್ವತವಾಗಿ ದೇವರು ಆಶೀರ್ವದಿಸುತ್ತಾನೆ.